ಊರಿನಲ್ಲಿ ಏನು ಸಮಸ್ಯೆ ಇದ್ರೂ ಹೆಲ್ತ್ ಸೊಸೈಟಿ ಗಮನಕ್ಕೆ ತನ್ನಿ, ದಯವಿಟ್ಟು ಸಮಸ್ಯೆಯನ್ನು ಬಗೆಹರಿಸೋಣ. ಕೋವಿಡ್ನಿಂದಾಗಿ ಕುಂಠಿತಗೊಂಡಿದ್ದ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸ ಇತ್ತೀಚೆಗೆ ಚೇತರಿಸಿಕೊಳ್ಳುತ್ತಿದ್ದು, ಶಾಲಾ ಅಭಿವೃದ್ಧಿ ಹಾಗೂ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಹೆಲ್ಪ್ ಸೊಸೈಟಿ ನೀಡುತ್ತಿದೆ ಎಂದು ಹೆಲ್ಪ್ ಸೊಸೈಟಿ ಅಧ್ಯಕ್ಷರಾದ ಮಾನಂ ಶಶಿಕಿರಣ್ ತಿಳಿಸಿದರು. ರಾಜವಂತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಟಿಎನ್ ಬೆಟ್ಟ ಸರ್ಕಾರಿ ಹಿರಿಯ ಮಾದರಿ ಪಾಠಶಾಲೆಯಲ್ಲಿ ಇಂದು ಹೆಲ್ಪ್ ಸೊಸೈಟಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ನೋಟ್ಬುಕ್ ಇನ್ನಿತರ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಸರಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶಾಲಾ ಮುಖ್ಯೋಪಾಧ್ಯಾಯರಾದ ಬಸವರಾಜ್ ಮಾತನಾಡುತ್ತಾ, ಹೆಲ್ಪ್ ಸೊಸೈಟಿ ಸಂಸ್ಥೆ ಪ್ರತಿನಿತ್ಯ ಒಂದಲ್ಲ ಒಂದು ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ತಾಲೂಕಿನ ಶೈಕ್ಷಣಿಕ ವಿದ್ಯಾಭ್ಯಾಸದ ಮಕ್ಕಳ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸುತ್ತಿದೆ. ಮಕ್ಕಳನ್ನು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವ ಹಂಬಲ ಹೊಂದಿರುವ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಅವರನ್ನು ಮುಕ್ತ ಕಂಠದಿಂದ ಅಭಿನಂದಿಸಿ ಮತ್ತಷ್ಟು ಸೇವಾ ಕಾರ್ಯಗಳನ್ನು ಮಾಡಲು ಭಗವಂತ ಶಕ್ತಿ ನೀಡಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಮನವಿ ಹಿನ್ನೆಲೆಯಲ್ಲಿ ಶಾಲೆಗೆ ನಲಿಕಲಿ ಮಾದರಿಯ ಬಣ್ಣದ ಚಿತ್ರಗಳನ್ನು ಬಿಡಿಸಲು ಸಹಕಾರ ನೀಡುವಂತೆ ಕೋರಿದರು. ಈ ಸಂದರ್ಭದಲ್ಲಿ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಹಾಗೂ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್ ರವರಿಗೆ ಶಾಲಾ ಅಭಿವೃದ್ಧಿ ಸಮಿತಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಬಸವರಾಜ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ಅಂಗನವಾಡಿ ಶಿಕ್ಷಕಿ, ಹೆಲ್ಪ್ ಸೊಸೈಟಿಯ ಪದಾಧಿಕಾರಿಗಳಾದ ನಾಯ್ಕ್ ಶ್ರೀನಿವಾಸ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಎಲ್ಲನೂ ಫ್ರೀ ಹೋಗಂಗೆ ಮತ್ತು ಯಾವುದೇ ಒಂದು ಊರಿನಲ್ಲಿ ಸಮಸ್ಯೆ ಇದ್ರೂ ಹೇಳಿದ್ರೆ ಆ ಲೆಟ್ರನ್ನ ಬರೆದು ಎಲ್ಲನೂ ಇದು ಮಾಡ್ತಾರೆ. ಅವ್ರಿಗೆ ಅದೇ ರೀತಿ ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೆದು ಇನ್ನೂ ಪಾವಗಡ ತಾಲೂಕಿಗೆ ಒಳ್ಳೆಯ ಹೆಸರು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತೇಳಿ ನಾವೆಲ್ಲನೂ ಇದು ಮಾಡೋಣ. ಮತ್ತು ಅದೇ ರೀತಿ ಅಧ್ಯಕ್ಷರು ಭಾಳ ಉತ್ಸಾಹಿಗಳು, ಅವರೆಲ್ಲ ಎಲ್ಲೇ ಎಷ್ಟು ಕಷ್ಟ ಇದ್ರೂ ಇವತ್ತು ಒಂದು ಎಲ್ಲರಿಗೂ ಇದು ಮಾಡ್ತಾರೆ. ಅವ್ರಿಗೆ ಅದೇ ರೀತಿ ಇನ್ನೂ ಈ ಸೊಸೈಟಿ ಚೆನ್ನಾಗಿ ಬೆಳೀಲಿ, ಅದೇ ರೀತಿ ನಮ್ಮ ಏನು ಬೆಟ್ಟಕ್ಕೆ ಬಂದಿದ್ದಾರೆ ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತನ್ನು ಮಾಡ್ತಾಯಿದ್ದೀನಿ. ಹೆಲ್ಪ್ ಸೊಸೈಟಿ ಬಗ್ಗೆ ನಮ್ಮ ನಾಗರಗೌಡನವರು ನಿಮಗೆಲ್ಲ ಹೇಳಿದ್ದಾರೆ. ನೀವು ಚೆನ್ನಾಗಿ ಓದ್ಕೊಂಡು ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು. ಅದೇ ರೀತಿ ಏನು ಬೆಟ್ಟ ಗ್ರಾಮಸ್ಥರು ಹಿರಿಯರಿದ್ದಾರೆ. ಇಲ್ಲಿ ಊರಿನಲ್ಲಿ ಏನು ಸಮಸ್ಯೆ ಇದ್ದರೂ ಹೆಲ್ಪ್ ಸೊಸೈಟಿ ಗಮನಕ್ಕೆ ತನ್ನಿ, ದಯವಿಟ್ಟು ಸಮಸ್ಯೆಯನ್ನು ಬಗೆಹರಿಸೋಣ ಅಂತ ಈ ವೇದಿಕೆ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಸ್ಪೋರ್ಟ್ಸ್ ಐಟಮ್ ಇದೆ ಸರ್. ನಿಮ್ಮ ಶಾಲೆಗೆ ಮಕ್ಕಳಿಗೆ ಶಾಲಾ ಬ್ಯಾಗು, ಬುಕ್ಕು, ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸು, ವಾಟ್ರ್ ಬಾಟ್ಲು ಇವೆಲ್ಲ ಕೊಡಬೇಕಂತ ಹೇಳ್ಬಿಟ್ಟು ಮನಸ್ಸನ್ನು ಮಾಡಿ ನಮ್ಮ ಹೆಲ್ಪ್ ಸೊಸೈಟಿ ಅಧ್ಯಕ್ಷರಾದ ಶಶಿಕಿರಣ್ ಇವತ್ತು ನಿಮ್ಮ ಶಾಲೆಗೆ ಬಂದಿದ್ದಾರೆ. ಸುಮಾರು 2 ವರ್ಷಗಳಲ್ಲಿ ಶಾಲೆ ಪಾಠ ಪ್ರವಚನ ಕುಂಠಿತಗೊಂಡಿದ್ದು ನಿಮಗೆಲ್ಲ ಗೊತ್ತಿದೆ. 2 ವರ್ಷದಿಂದ ಕೋವಿಡ್ ಸಂಕಷ್ಟ ಇರೋದ್ರಿಂದ ಈ ವರ್ಷ ತಾನೇ ಶಾಲೆಗಳು ಪ್ರಾರಂಭವಾಗಿ ಹಂಗೆ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. 2 ವರ್ಷದಿಂದ ನಾವು ಕೋವಿಡ್ನ ಕೆಲಸದಲ್ಲಿ ನಿರತರಾಗಿದ್ವಿ ಹೆಲ್ಪ್ ಸೊಸೈಟಿ ತಂಡ. ಈ ವರ್ಷದಿಂದ ಪ್ರತಿ ವಾರಕ್ಕೊಮ್ಮೆ ಎಲ್ಲ ಶಾಲೆಗಳಿಗೂ ಸಹ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಶಾಲಾ ಪರಿಕರಗಳನ್ನು ಕೊಡೋದು, ಅಂಗನವಾಡಿಗಳಿಗೆ ಅಂಗನವಾಡಿ ಪರಿಕರಗಳನ್ನು ಕೊಡೋದು, ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ನಮ್ಮ ಹೆಲ್ಪ್ ಸೊಸೈಟಿ. ನಮ್ಮ ಹೆಲ್ಪ್ ಸೊಸೈಟಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ. ನಮಗೆ ಇಲ್ಲಿ ಚಿರಪರಿಚಿತರು, ಇಲ್ಲ ನಿಮ್ಮ ಗ್ರಾಮದ PDO ಮಂಜು ಅವರು ನಮಗೆ ಇಲ್ಲಿ ಪರಿಚಿತರು, ತಾಲೂಕಿಗೆ ಹತ್ತಿರ ಆಗಿರೋದ್ರಿಂದ ನಾವು ಬಸವರಾಜ್ ಸರ್ ಅವರು ಮತ್ತು PDO ಸರ್ ಅವರು ತುಂಬ ಹತ್ತಿರದಿಂದ ಕಾಣಿದ್ದೇವೆ.